ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಅಡಿಕೆಯಲ್ಲಿ ಹಳದಿ ರೋಗದ ಕುರಿತು ಈಗಾಗಲೇ ತೋಟಗಾರಿಕಾ ಸಚಿವರಲ್ಲಿ ಮಾತನಾಡಿದ್ದೇನೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಮಾತನಾಡಿದ ಅವರು, ಅಡಿಕೆ ಹಳದಿ ರೋಗದ ಕುರಿತು ಈಗಾಗಲೇ ತೋಟಗಾರಿಕಾ ಸಚಿವರಲ್ಲಿ ನಾನು ಚರ್ಚಿಸಿದ್ದೇನೆ. 10 ದಿನಗಳ ಒಳಗೆ ಜಿಲ್ಲೆಯಲ್ಲಿ ಅಡಿಕೆ ಹಳದಿ ರೋಗದ ಕುರಿತು ಸಭೆ ಕರೆಯುವ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಅಡಿಕೆಯ ಜೊತೆಗೆ ಪರ್ಯಾಯ ಕೃಷಿ ಎತ್ತಲು ಯೋಜನೆ ಹಾಕಿಕೊಳ್ಳಲಾಗಿದೆ. ಬಂದರು ಮೀನುಗಾರಿಕೆ ಮತ್ತು ಒಳನಾಡು ಸಾರಿಗೆ ಇಲಾಖೆಯ ಮೂಲಕ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಗುವುದು. ಒಳನಾಡು ಮೀನುಗಾರಿಕೆಗೆ ಹೆಚ್ಚಿನ ಒತ್ತು ನೀಡಿ ಜಿಲ್ಲೆಯ ಮೀನು ತಳಿಗಳಾದ ಮಡೆಂಜಿ ಸೇರಿದಂತೆ ವಿವಿಧ ತಳಿಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದರು. ಸಂಬಂಧಪಟ್ಟಾಗೆ ಈಗಾಗಲೇ ನಾನು ತೋಟಗಾರಿಕೆ ಸಚಿವರಲ್ಲಿ ಮಾತಾಡಿದ್ದೇನೆ. ಒಂದು 10 ದಿನಗಳ ಒಳಗಡೆ ನಮ್ಮ ಜಿಲ್ಲೆಯಲ್ಲೇ ಮೀಟಿಂಗನ್ನು ಮಾಡ್ತಾರೆ. ಅದರ ಜೊತೆಗೆ ನಾನು ಕೂಡ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ಮೀನುಗಾರಿಕೆ ಮತ್ತು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಾಗೆ ಈ ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದು ಕೂಡ ಸುಳ್ಯ, ಪುತ್ತೂರು ಈ ಭಾಗದಲ್ಲಿ ಅಡಿಕೆಗೆ ಹಳದಿ ರೋಗ ಬಂದು ಭಾರಿ ರೀತಿಯಾದ ಕಷ್ಟವನ್ನು ಅನುಭವಿಸ್ತಾರೆ ನಮ್ಮ ರೈತರು. ಅದಕ್ಕಾಗಿ ಅಡಿಕೆಯ ಜೊತೆಗೆ ನಾವು ಬದಲಿ ಕೃಷಿಯನ್ನು ಕೂಡ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ಒಳನಾಡು ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಅದಕ್ಕಾಗಿ ಒಳನಾಡು ಮೀನುಗಾರಿಕೆಗೆ ಒತ್ತು ಕೊಡೋ ಸಮಯದಲ್ಲಿ ಈಗಾಗಲೇ ನಮ್ಮಲ್ಲಿ ಒಂದು ತಳಿ ಇದೆ, ಮಲೆಜಿ ಮತ್ತು ಮಡಿಂಜಿ ತಳಿ, 2 ತಳಿಗಳಿದೆ. ಈ ರೀತಿಯ ತಳಿಯನ್ನು ಕೂಡ ನಾವು ಹೆಚ್ಚು ಮಾಡಬೇಕು. ಅದಕ್ಕೋಸ್ಕರ ನಾನು ಕೂಡ 15 ದಿನ ಒಳಗಡೆ ನಾವೊಂದು ಕಾರ್ಯಾಗಾರವನ್ನು ಮಾಡ್ತೇವೆ. ಅದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದ ಯಾರು ಪ್ರೊಫೆಸರ್ಗಳಿದ್ದಾರೆ ಅವರನ್ನು ಕೂಡ ಬರಲಿಕ್ಕೆ ಹೇಳ್ತೇವೆ. ಆ ರೀತಿಯಲ್ಲಿ ಬರಲಿಕ್ಕೆ ಹೇಳಿಕೊಂಡು ಈ ಭಾಗದಲ್ಲಿಯೇ ನಾವು ಮೀನಿನ ತಳಿಯನ್ನು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಾಗಿ ಪ್ರಥಮ ಆದ್ಯತೆಯನ್ನು ಕೊಡ್ತೇವೆ. ಎರಡನೇದಾಗಿ ನಮ್ಮ ಭಾಗದಲ್ಲಿ ಕೂಡ ಆ ರೀತಿಯ ಅಡಿಕೆ ಜೊತೆಗೆ ಮೀನುಗಾರಿಕೆ ಕೃಷಿ ಮತ್ತು ಮುತ್ತಿನ ಕೃಷಿ ಮತ್ತು ಪಾಚಿ ಕೃಷಿ, ಈ 3 ರೀತಿಯ ಕೃಷಿಗಳಿಗೆ ಕೂಡ ಹೆಚ್ಚು ಉತ್ತೇಜನವನ್ನು ಕೊಡಬೇಕು. ಅದಕ್ಕಾಗಿ ನಮ್ಮ ರೈತರಿಗೆ ಕೂಡ ಸರ್ಕಾರದಲ್ಲೂ ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದನೆ ಆ ರೀತಿಯ ಯೋಜನೆಯಲ್ಲಿ ಅವಕಾಶ ಇದೆ, ಅದನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ಮಾಡ್ತೇವೆ.